ಬಂದಿದ್ದಾರೆ. ನೋಡಿ ಎಷ್ಟು ಜನ ಆಗಿದೆ. ಹೌದಲ್ಲ, ಬರುವವರು ಇನ್ನು ಬರುತ್ತಾ ಇರ್ಲಿ. ನಮ್ಮ ಸೀಮಂತದ ಕಾರ್ಯಕ್ರಮದ ಊಟ ಎಲ್ಲ ಬೇಗ ಆಗುವುದಿಲ್ಲ. ಯಾವ ಊಟದ ವ್ಯವಸ್ಥೆ ಆದ್ರೂ ಬೇಗ ಆಗುತ್ತದೆ, ಸೀಮಂತದ್ದು ತಡವೇ. ಆದ್ದರಿಂದ ಸೀಮಂತಕ್ಕೆ ಬರುವವರು ತಡಾಗಿಯೇ ಬರುವರು. ಮತ್ತೆ ನಿಮಗೆ ಇದೊಂದು ವರ್ಷತ್ತು ಅಲ್ವಾ? ಹಾಗಾದ ಕಾರಣ ಎಲ್ಲ ವ್ಯವಸ್ಥೆ ಆಗಿದೆಯಲ್ಲ? ಎಲ್ಲ ವ್ಯವಸ್ಥೆ. ಇದು ಬಡಿಸಲಿಕ್ಕೆ ಪ್ರಭು, ನಾನು ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದು. ಇವರು ಮೊದಲೇ ಹೇಳಿದ್ದಾರೆ, ಅಕ್ಕನಿಗೆ ನಾವೇ ಬಡಿಸ್ಬೇಕು. ಹೀಗೆ ಶಾಬಾಸ್. ನಿನ್ನ ಮನಸ್ಸು ಅಂದ್ರೆ ಉಂಟಲ್ಲ, ಮತ್ತೆ ಅದು ಗೆಣಸು. ಅಷ್ಟು ಮೃದು ಅಂತ. ಹಾಗೆ ಬೆಂದ್ರೆ ಮೃದು ಅಲ್ವಾ? ನಮ್ಮ ಅಕ್ಕನಿಗೆ ಮಕ್ಕಳಾದ್ರೆ ನಮ್ಮ ಇವಳ ಮನಸ್ಸು ಅಂದ್ರೆ ಮೆಣಸು. ಅಂದ್ರೆ ನೀನು ಖಾರ ಆದರೂ ಈಗ ಪದಾರ್ಥ ಸರಿ ಆಗಬೇಕಿದ್ರೆ ಯಾವುದು ಬೇಕು? ಮತ್ತೆ ನೀನು ಬೇಕು ಅಂತ. ಹಾಗೆ ಹಾಗೆ ಇವಳು ಇದ್ದಲ್ಲ, ಇವಳು ದೊಡ್ಡ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅಂದ್ರೆ ಸರ್ವ ರೋಗದ ಪರಿಹಾರಕ್ಕೆ ಯಾವುದು ಮುಖ್ಯ ಔಷಧಿ? ಬೆಳ್ಳುಳ್ಳಿ. ಅಕ್ಕ ಯಾವುದು? ಅಕ್ಕ ಅವಳು ಒಟ್ಟು ಪದಾರ್ಥ. ಎಷ್ಟು ಸೇರಿದ್ರೆ ಪದಾರ್ಥ ಸೇರಿದ್ರೆ ದೇವರ ದಯಿಂದ ನಿಮ್ಮ ದಯಿಂದ ಇವರ ಹೊಟ್ಟೆಯಲ್ಲಿ ಒಂದೊಂದು ಹುಣ್ಣು ಪ್ರಾರಂಭ ಆಗಿ ಹುಣ್ಣಂದ್ರೆ ಮಕ್ಕಳು ಹುಟ್ಲಿ. ಹಾಗೆ ಹೇಳಿ ಮಂತ್ರಿಗಳೇ, ನೀವೇನು ಈಗ ನಿಮ್ಮ ದೊಡ್ಡಕ್ಕ ಗರ್ಭವತಿ ಆಗಿದ್ದಾಳೆ. ಸಂತೋಷದ ಇನ್ನು ನಿಮಗೆ ಮಾತ್ರ ಹೊಟ್ಟೆ ಮುಂದೆ ಬರ್ಲಿಕ್ಕಿರುವುದು. ನಮಗೆ ಬೇಡ, ಅವಳ ಮಕ್ಕಳು ನಮ್ಮ ಮಕ್ಕಳಿದ್ದ ಹಾಗೆ. ನಿಮ್ಮ ಗುಣವನ್ನು ಮೆಚ್ಚಬೇಕು. ಬೊಜ್ಜೆ ಮುಂದೆ ಬರುವುದು ಅಷ್ಟೇ. ಮತ್ತೆ ಪ್ರಾಯ ಆದ್ರೆ ಬೊಜ್ಜೆ ಮುಂದೆ. ಯಾರಿಗೆ ಪ್ರಾಯ ಆದದ್ದು? ಮುಂದಕ್ಕೆ ಅಂತ ಹೇಳಿ ಇದರಲ್ಲಿ ಒಂದಕ್ಕಾದ್ರೂ ಪ್ರಾಯ ಆದ ಹಾಗೆ ಕಾಣ್ತದೆ. ಯಾಕಂದ್ರೆ ನಾವು ಹೋಗುವಾಗ ದಿಗ್ವಿಜಯದ ಕಾಲದಲ್ಲಿ ಸಣ್ಣ ಸಣ್ಣವರನ್ನೇ ನನಗೆ ದೇಣಿಗೆಯಾಗಿ ಕೊಟ್ಟವರು. ಆಗಲಿ ಇದು ವ್ಯವಸ್ಥೆ ಸೀಮಂತಕ್ಕೆ ಕರೆದುಕೊಂಡು ಬಾ. ಒಬ್ಬಳೆ ಆಚೆ ಯಾವುದಕ್ಕೂ ಕಡಿಮೆ ಆಗಬಾರ್ದು. ತನ್ನದೆಲ್ಲ ದೇವ್ರೇ, ತುಂಬಾ ಚಂದ ಕಾಣ್ತಿದ್ದಾರೆ ಎಲ್ಲ ಹೊಸ ಹೊಸ ಸೀರೆಯೇ ಹುಟ್ಟಿತು. ಮತ್ತೆ ನೋಡು, ನಿನ್ನ ಹೊಟ್ಟೆಯಲ್ಲೊಂದು ಮಗು ಹುಟ್ಟುತ್ತದೆ ಅಂತ ಆದ್ರೆ ಎಲ್ಲರ ಹೊಟ್ಟೆಯಲ್ಲಿಯೂ ಶಿಶು ಹುಟ್ಟಿದ. ಇದು ಯಾವಾಗ ತೆಗೆದುಕೊಟ್ಟದ್ದು ಸೀರೆ? ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲಪ್ಪ, ನಾವು ನೋಡ್ಲೇ ಇಲ್ಲ. ಅದು ನಾನು ಮತ್ತು ಮಂತ್ರಿಗಳು ಇಂತಹದ್ದೇ ಬಣ್ಣದಾಗಬೇಕು ಅಂತ ಅವಳ ಬಯಕೆ ಹೇಗೆ? ಹೌದು, ಅವಳ ಬಯಕೆ. ಮಂತ್ರಿಗಳ ಕೈವಾಡ ಉಂಟು. ಅವಳಿಗೆ ಸೀರೆಯನ್ನು ತುಂಬಾ ಶ್ರೀಮಂತಕ್ಕೆ ಹಸಿರು ಸೀರೆ ಆಗ್ಬೇಕಲ್ಲ. ನೀನೇನು ಇವತ್ತು ಬಿಳಿ ಸೀರೆ ಉಟ್ಟದ್ದು? ಬಿಳಿ ಅಂದ್ರೆ ಶಾಂತಿಯ ಸಂಕೇತ ಅಲ್ವಾ? ಹಾಗೆ ನೀವು ಬೇಸರ ಮಾಡಬೇಡಿ, ನೀವು ಸ್ವಲ್ಪ ಸ್ವಲ್ಪ ಬಡಿಸಿ, ತೊಂದರೆ ಇಲ್ಲ. ಇದು ಯಾರು? ನಮ್ಮ ಅಡುಗೆ ಭಟ್ರೆ ಅಲ್ವಾ ಮಾಡಿದ್ದು? ಯಾರು? ಸೂರ್ಯ ಭಟ್ರು. ಬಹಳ ವ್ಯವಸ್ಥೆ ಆಗಿದೆ. ನಿರೀಕ್ಷೆ ಇರಲಿಲ್ಲ. ಇನ್ನು ಸ್ವಲ್ಪ ಎತ್ತರಕ್ಕೆ ಬರಬೇಕು. ತಂದದ್ದರಲ್ಲಿ ಸ್ವಲ್ಪ ಉಳಿಸಲಿಲ್ಲಲ್ಲ ಸ್ವಾಮಿ? ಇಷ್ಟು ಎತ್ತರ ಆಗ್ಬೇಕು. ಇಷ್ಟು ಎತ್ತರ. ಅದು ಬೆಳೆದು ಸ್ವಲ್ಪ ಕೈ ಕೂತ್ಕೊಂಡ್ರೆ ಅಷ್ಟೆತ್ತ ಬರ್ತದೆ. ಇದರ ಬಣ್ಣ ಏನು ಬದಲಾಗಿದೆ? ಅದ ಹಾಗೆ ಈಗ ಬಣ್ಣ ಬಣ್ಣದ ಬರ್ತದಲ್ವಾ? ಅವಸರ ಅವಸರ, ಎಲ್ಲರಿಗೂ ಅವಸರ. ಅಕ್ಕ, ನೀವು ತಿನ್ನಿಸ್ತೀರಿ ಸ್ವಾಮಿ? ಮೊದಲು ಅವರು ಬನ್ನಿ. ಏನಿದ್ದರು ಹೃದಯವಂತರು ನೀವು, ನೀವು ತಿನ್ನಿಸಿ. ನಿಮ್ಮ ಒಂದು ಆ ಗುಣ ಉಂಟಲ್ಲ, ನನಗೆ ಅದು ತಳಾದಲ್ಲಿದ್ದದ್ದು. ಇದು ಬಣ್ಣ ಬಣ್ಣದಾಗುದಾ? ಎಲ್ಲ ಒಂದೇ, ಎಲ್ಲದಕ್ಕೂ. ನೀನೊಂದು ಕೊಡಿ. ಇಲ್ಲಿ ತಿಂದು ಹಾಕಿ ಏನು ತಿಂದಾಗುದು? ಆಯ್ತಂತ ಇನ್ನೊಂದು ಕೊಡು. ನೀ ತಿನ್ಬೇಡ. ಅದೇನು ಅವಳು ತಿನ್ನಬಾರದು? ಹಾಗಲ್ಲ, ಅದು ಅವರಿಗೆ ನಮಗೆ ಬೇಕಾದಷ್ಟು ಉಂಟು. ಅದು ಮತ್ತೆ ಕೊಡುವುದು. ಮತ್ತೆ ಕೊಡುವುದು. ಅವಳು ಮತ್ತೆ ನೀವು ತಕ್ಕೊಳ್ತೀರಲ್ಲ, ಅದು ನಾವು ತಗೊಳ್ತೇವೆ, ಮತ್ತೆ ಎಲ್ಲರಿಗೆ ಹಂಚ್ತೇವೆ ನಾವು.
ಅಮ್ಮ ನೀವು ತಿನ್ನಿ ನೀವು ತಿನ್ನಿ ನೀವು- ಪ್ರಿಯ ಅಂತ ನಮಗೆ ಗೊತ್ತು. ಕೊಡೆ ನೀನ್ ಕೊಡೆ ಆರತಿ ಆಗ್ಬೇಕಲ್ಲ ಇನ್ನು. ಆರತಿ. ಸ್ವಾಮಿ ನೀವು ಈ ಯೋಗ ಇವಳಿಗೆ ಬರ್ತದೆ ಅಂತ ನಾನು ಊಹಿಸಿಯೂ ಇರಲಿಲ್ಲ. ನಮ್ಮ ಅಕ್ಕ ಅಲ್ವಾ, ಪ್ರೀತಿ ಅಕ್ಕ. ಆ ಬಾಳೆಹಣ್ಣನ್ನು ಕೊಡಿ. ತಿನ್ಬೇಕು. ಬಾಳೆಹಣ್ಣು ತೆಗಿರಿ. ಬಾಳೆಹಣ್ಣಿಗೆ ಏನು ಹಾಕಿಲ್ಲ ಅಂದ್ರೆ ಮಂತ್ರಿಗಳ ಹೆಂಡತಿಗೂ ಹೀಗೆ ಮಾಡಿದ್ದೀರ ವ್ಯವಸ್ಥೆ ಅಲ್ಲ. ಇಷ್ಟಿರ್ಲಿಲ್ಲ, ಏನು ಹಾಕ್ಲಿಲ್ಲ ಸ್ವಲ್ಪ ಅಂತ. ಇತ್ತು ನಮ್ಮ ಮಟ್ಟಿಗೆ. ನಮ್ಮ ಅರಮನೆಯಲ್ಲಿ ಆಗ್ತದಲ್ವ ಅದು ಹಾಗೆ. ನಾ ಸ್ವಲ್ಪ ಕೊಡಲೆ. ನೀವು ಯಾಕೆ ತಿನ್ಬೇಕು. ಎಲ್ಲ 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 ನೋಡಿ ಇದು ನಿನಗೆ ಇಷ್ಟ ಅಲ್ವಾ? ಇದು ಬೇಡವಾ? ತಿನ್ನಿಲ್ಲ ನೀವು. ಒಮ್ಮೆಲೆ ಹೋಗ್ಬೇಕು ಎಲ್ಲ. ಕುಡಿಲಿಕ್ಕೆ ಎಲ್ಲ ಒಮ್ಮೆಲೆ ಹೋಗ್ಬೇಕು. ಸ್ವಲ್ಪ ಎಂತದ್ದೇ ಅದಲ್ಲ, ಎಲ್ಲ ತಿಂದ ಮುಗಿಬೇಕು ಅಂತ ಒಮ್ಮೆಲೆ ಹೋಗ್ಬೇಕು ಒಟ್ಟಿಗೆ ಅಂತ ಹಾಗೆ. ನೀನು ಮಾತಾಡುವಾಗ ನನಗೆ ಸಂಶಯ. ನೀರು ಬೇಕಾ? ನೀರು ಸ್ವಲ್ಪ ತಿನ್ನು ನೀರು ತಿನ್ನು. ಸ್ವಲ್ಪ. ಇದು ತಿನ್ನಮ್ಮ. ಇದು ಏನಿದು? ಏನಾಯ್ತು? ಏನಾಗ್ತದೆ? ಜಾಗೃತಿ ಏನೋ ಸಿಹಿ 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 ಇಲ್ಲ. ಅದು ಎಲ್ಲ ಸಿಹಿ ಹೆಚ್ಚಾಯಿತು. ಹೌದು ಹೌದು ಹಾಗೆ. ಈಗಂತೂ ಸಿದ್ಧಪಡಿಸುವವರು ಎಲ್ಲ ಸಿಹಿಯೇ ಹಾಕು. ಮತ್ತೆ ಈಗ ನಾಲಿಗೆಗೆಲ್ಲ ಇದು ಆಗುದಿಲ್ಲ ಸ್ವಾಮಿ. ಹೌದು ಹೌದು. ನೀರು ಕುಡ್ದೆಯಾ? ನೋಡು, ಅದಕ್ಕೆ ಅವಳು ಸಿಹಿಯೇ ತಿನ್ನುವುದಿಲ್ಲ. ಕೊನೆಗೊಂದು ಆರತಿ ಮಾಡ್ಬೇಕಲ್ವಾ? ಕೊನೆಯ ಆರತಿ ಅಂದ್ರೆ ಕೊನೆಗೆ ಆರತಿ ಮಾಡ್ಬೇಕಲ್ವಾ? ಹಾಗೆ ಕ್ರಮ. ಬಾರೆ ಇವರಿಗೆ ಆಗಿ ಗೊತ್ತಿಲ್ಲದಿದ್ರು ನೋಡಿ ಗೊತ್ತುಂಟು ಇವರಿಗೆ. ಗೊತ್ತುಂಟು. ಅದು ನಮಗೆ ಅದಕ್ಕೆ ಹೆಣ್ಣು ಮಕ್ಕಳನ್ನು ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳುವುದು. ಯಾವತ್ತು ಇಂಥ ಕಾರ್ಯಕ್ರಮಕ್ಕೆ ಊಟಕ್ಕಾಗುವಾಗ ಹೋಗುವುದಲ್ಲ, ಆರಂಭ ಆಗುವಾಗ ಹೋಗಬೇಕು. ಇಲ್ಲದಿದ್ರೆ ಅವರ ಮನೆಯಲ್ಲಿ ಆಗುವಾಗ ಯಾರ್ಯಾರನ್ನು ಕರೆಯುವುದು? ನಮ್ಮನ್ನು ನೋಡಿ ಕಲಿಬೇಕು. ಮತ್ತೆ ಇದು ಬೇಡವಾ? ಸಾಕಾ? ಸುಖಮತಿ ಸಾಕೇನೆ. ಇದರ ರುಚಿಯೇ ಬೇರೆ ಉಂಟು ಸ್ವಾಮಿ. ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ತಿನ್ಲಿಕ್ಕೆ ಆಗುವುದಿಲ್ಲ. ಅದು ಮತ್ತೆ ತಿನ್ನುತ್ತಾ ಇರಬಹುದು. ಬೇಡದ್ದೆಲ್ಲ ಹಾಕ್ಲಿಲ್ಲ, ನಮ್ಮ ಮನೆಯಲ್ಲೇ ಮಾಡಿದ್ದಾರೆ. ಅದು ಸೀರೆ ತುದಿಯಲ್ಲಿ ಕಟ್ಲಿಕ್ಕೆ ಉಂಟಲ್ಲ, ಅದು ಯಾವುದು? ಅದಲ್ಲ. ಮತ್ತೆ ಯಾವುದು? ಅದು ಬೇರೆ ಒಳಗೆ ವ್ಯವಸ್ಥೆ ಇರಬಹುದು. ನಮಗೆ ಶ್ರೀಮಂತ ಆಗಿ ಗೊತ್ತಿಲ್ವಲ್ಲ, ಹಾಗೆ ನಮಗೆ ಗೊತ್ತಿಲ್ಲ. ನೀವೆಲ್ಲ ಕ್ರಮ ಹೇಳ್ಬೇಕು. ಸರಿ 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 ಎಲ್ಲ ಒಳಗೆ ಸರಿ, ಅವಳನ್ನು ಮೆಲ್ಲ ಕರ್ಕೊಂಡು ಹೋಗಿ. ಮಂತ್ರಿಗಳೇ, ಪ್ರಭು ಉತ್ತಮವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಷ್ಟು ಒಳ್ಳೇದಾಯ್ತು. ಶ್ರೀಮಂತ ಕಾರ್ಯಕ್ರಮ ನಡೆದು ಹೋಯಿತು.